ಹರೇ ಶ್ರೀನಿವಾಸ. ಇವತ್ತು ನೋಡಿ ಗೋಪಾಲಕೃಷ್ಣ ಅಲಂಕಾರ ನೋಡ್ಬೋದು. ಆನಂತರ ಮುಖ್ಯ ಪ್ರಾಣದೇವರ ಅಲಂಕಾರ, ಭೋಜನಶಾಲೆ ದೇವರ ಅಲಂಕಾರ, ಇವರ ಈ ಅಲಂಕಾರನ ನೋಡ್ಕೋತಾ ಬನ್ನಿ. ಆನಂತರ ಕೃಷ್ಣಾಪುರ ಸ್ವಾಮಿಗಳು ಮತ್ತು ನಮ್ಮ ಪರ್ಯಾಯ ಶ್ರೀರೂರು ಸ್ವಾಮಿಗಳು ಚಾತುರ್ಮಾಸ್ಯ ವ್ರತನ ಕೃಷ್ಣ ಎದುರಲ್ಲಿ ಸಂಕಲ್ಪ ಮಾಡಿದ್ದಾರೆ. ನೀವು ಅದನ್ನು ನೋಡ್ಬೋದಿಲ್ಲಿ. ದೇವರದ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು, ಅದೇನು ಪ್ರೊಸೀಜರ್ ನನಗೆ ಜಾಸ್ತಿ ಗೊತ್ತಿಲ್ಲ. ಆನಂತರ ನೋಡಿ ಅಲ್ಲಿ ದೇವರಿಗೆ ಸುತ್ತು ಬಂದು ನಮಸ್ಕಾರ ಮಾಡಿ, ನೆಕ್ಸ್ಟ್ ಕಿರಿಯ ಶ್ರೀಗಳು ಹಿರಿಯ ಶ್ರೀಗಳಿಗೆ ನಮಸ್ಕಾರ ಮಾಡೋದನ್ನು ನೀವು ನೋಡ್ಬೋದು. ಸೋದೆದ್ದು ಭೂತರಾಜರು, ಸೋದೆ ಸ್ವಾಮಿಗಳು ಸೋದೆಯಲ್ಲೇ ಚಾತುರ್ಮಾಸ್ಯ ವ್ರತ ಕೈಗೊಂಡಿದ್ದಾರೆ ಆ್ಯಸ್ ಯೂಶುವಲ್ ವರ್ಷದಂತೆಯೇ. ಮೊನ್ನೆ ಹೊಸ್ತಿಲು ಹುಣ್ಣಿಮೆ ಅವತ್ತು ಹೊಸ್ತಿಲು ಬರ್ತಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆನಂತರ ನಾನು ವಿಡಿಯೋ ಹಾಕಿರಲಿಲ್ಲ. ಫಸ್ಟ್ ನೋಡಿ ದೇವ್ರ ಮನೆಯಲ್ಲಿ ಹೊಸ್ತಿಲು ಬರೆದು ನಿಮಗೆ ಆಮೇಲೆ ಹೊರಗೆ ಬರೆಯುವ ಕರೆಕ್ಟ್ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರೆ ಹೊಸ್ತಿಲು ಪೂಜೆ ಮಾಡೋದನ್ನು ತೋರಿಸಿ ಅಂತ. ನನಗೆ ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಟ್ರೈಪಾಡ್ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಿನ್ನೆ ಬರೆದ ಅಲಂಕಾರನ ತೆಗೆದುಕೊಂಡು ಆನಂತರ ಹೊಸ್ತಿಲು ಬರೆಯುವಂಥದ್ದು. ಬೆಳಗ್ಗೆ ಸೂರ್ಯೋದಯಕ್ಕೆ ಆಗಬೇಕು. ಹೊಸ್ತಿಲು ಹುಣ್ಣಿಮೆ ಅಥವಾ ಆಟಿ ಹುಣ್ಣಿಮೆ, ಆಟಿ ಅಂದರೆ ಕರ್ಕಾಟಕ ಮಾಸದಲ್ಲಿ ರವಿ ಕರ್ಕಾಟಕದಲ್ಲಿ ಸಂಚರಿಸ್ತಾ ಇರಬೇಕಿದ್ರೆ ಬರುವಂಥ ಅಮಾವಾಸ್ಯೆ, ಆಷಾಢ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಚಾಂದ್ರಮಾನ ಮತ್ತು ಸೌರಮಾನಕ್ಕೆ. ಆವತ್ತು ಬೇಗ ಬೇಗ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋಗಬೇಕಿತ್ತು. ಅಪ್ಪನ ಫಸ್ಟ್ ಮಾಸಿಕ 21ನೇ ದಿವಸದ ಬಂದಾಗ ಹೋಗಿದ್ದೆ ನಾನು. ಆದ ಕಡೆ ಬೆಳಗ್ಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಬಸ್ಸಿಗೆ ಹತ್ತಿ ಅಮ್ಮನ ಮನೆಗೆ ಹೋದೆ. ಆ್ಯಕ್ಚುಲಿ ಅವತ್ತು ನೋಡಿ ಫಸ್ಟ್ ನಮ್ಮ ಒಬ್ಬೊಬ್ಬರು ಒಂದೊಂದು ಥರ ಹೊಸ್ತಿಲು ಬರೆಯೋದು ಮಾಡ್ತಾರೆ. ನಿಮಗೆ ಯಾವ ಥರ ಗೊತ್ತಿದೆ ಆ ಥರ ನೀವು ಬರ್ಕೋತಾ ಹೋಗಿ. ನನಗೆ ಹಿರಿಯರಿಂದ ಬಂದ ಕ್ರಮನ ನಾವು ಆ ಥರ ಬರಿತಾ ಇದ್ದೀನಿ. ಗೋಪದ್ಮ, ಗರಿಕೆ ಚಿತ್ರ, ಆನಂತರ ಆ ಕಡೆ ಈ ಕಡೆ ಒಂದು 2 ಗೆರೆನ ಎಳೆದು ನಾವು ಫಿನಿಷ್ ಮಾಡ್ತೀವಿ. ಅರಶಿನ ಕುಂಕುಮ ಏರಿಸಿ ಆನಂತರ ಆ ಕಡೆ ಈ ಕಡೆಗೆ ಗರಿಕೆ ಸೊಪ್ಪು, ಶೋಣೆ ಸೊಪ್ಪು, ಆನಂತರ ಯಾವುದಾದ್ರು ಒಂದು ಹೂವು, ನೆಕ್ಸ್ಟು ನೀರ್ಕಡ್ಡಿ ಅಥವಾ ಶೋಣೆ ಹೂವು ಅಂತೀವಿ ಅದಕ್ಕೆ. ಹಲಸಿನ ಬೀಜ, ಉಪ್ಪು ಹಾಕದೆ ಬೇಯಿಸಿರುವಂಥದ್ದನ್ನು ಇದಕ್ಕೆ ಇಡ್ತೀವಿ. ನೀವು ನೋಡ್ತಾ ಬನ್ನಿ. ಹೂವು ಕೂಡ ಅಷ್ಟೇ, ಸೇವಂತಿಗಾಗಲಿ ಯಾವುದು ಬೇಕಾದ್ರೆ ಇಡ್ಬೋದು. ರಥ ಹೂ ಸಿಕ್ತು ನನಗೆ, ನೀವು ನೋಡಿರ್ಬೋದು. ತುಂಬ ರಥ ಥರ ತುಂಬ ಕೆಂಪು, ಅದರದ್ದು ಗೆಲ್ಲು ತೆಗೆದು ಈ ಥರ ಮಾಡಿ ಇಟ್ಟಿದ್ದೀನಿ, ನೀವು ಕಾಣ್ಬೋದಲ್ಲಿ. ಶೋಣೆ ಹೂವು, ಗರಿಕೆ ಎಲ್ಲ ಇಟ್ಟು ನೀವು ನೋಡ್ಬೋದು. ಹೂವೆಲ್ಲ ಇಟ್ಟು ಹೊಸ್ತಿಲು ಬರೆಯುವಂಥದ್ದು. ಇನ್ನು ಶೋಣ ಸಂಕ್ರಾಂತಿ ಅಂದರೆ ಸಿಂಹ ಸಂಕ್ರಮಣದ ಆವತ್ತು, ಮೋಸ್ಟ್ಲಿ 17ಕ್ಕೆ ಅಂತ ಅನಿಸುತ್ತೆ, ಆವತ್ತು ಪುನಃ ಬರೀಬೇಕು. ಇದೇ ಥರ ಬರೆಯುವಂಥದ್ದು. ಬಟ್ ಆವಾಗ ಹಲಸಿನ ಬೀಜ ಇಡಲಿಕ್ಕೆ ಇಲ್ಲ. ಅದು ಯಾಕೆ ಹಲಸಿನ ಬೀಜ ಬಂತು ಅಂತ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೆಯಲ್ಲೂ ಬರೀತಾರೆ, ಈ ಉಡುಪಿಯಲ್ಲೂ ಅದೇ ಥರ ಕ್ರಮನ ಆಚರಿಸ್ತಾರೆ. ನಾನು ಕಳೆದ ವರ್ಷ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ, ಪ್ರಿಪರೇಷನ್ಸ್ ಎಲ್ಲನೂ ನೋಡಿ. ಹಲಸಿನ ಬೀಜ ಇಡ್ತಾಯಿದ್ದೀನಿ. ಆನಂತರ ದೀಪ, ಅರಿಶಿನ ಕುಂಕುಮ, ನೀರಿನ ಒಂದು ಕಲಶ ಇಟ್ಟು ನಾವು ಲಕ್ಷ್ಮೀ ನರಸಿಂಹದೇವಿಗೆ, ಹೊಸ್ತಿಲಲ್ಲಿ ಯಾವತ್ತು ಲಕ್ಷ್ಮೀ ನರಸಿಂಹದೇವರು ಅಂತ ಒಂದು ಲೆಕ್ಕ ಇಟ್ಟು ನೋಡಿ ಹೀಗೆ ಕಿರು ಬೆರಳು ಮತ್ತು ಹೆಬ್ಬೆರಳು, ಕಿರು ಬೆರಳು ಹೊಸ್ತಿಲಿಗೆ ತಾಗಬೇಕು, ಹೆಬ್ಬೆರಳು ಕಿವಿಗೆ ತಾಗಬೇಕು. ತಡ್ಡಿಯ ಪುಡ್ಯರುಣ ಅಂತ ಹೇಳ್ತಾರೆ. ತಡ್ಯಕ್ಕೆ ಅಂದರೆ ಹೊಸ್ತಿಲಿಗೆ ನಮಸ್ಕಾರ ಮಾಡೋದು ಅಂತ ಹೇಳಿ ನೋಡ್ಬೋದು. ಆನಂತರ ನಾನು ಹೊಸ್ತಿಲ ಹತ್ರನೂ ಬರೆದೆ ನೋಡಿ, ಹೊಸ್ತಿಲ ಹತ್ರ ತುಳಸಿ ಕಟ್ಟೆ ಹತ್ರನೂ ಬರೆದೆ ನೋಡ್ಬೋದು. ಈಗ ಏನು ಗೊತ್ತಾ, ಉಡುಪಿಯಲ್ಲಿ ಭೋಜನ ಶಾಲೆಯಲ್ಲಿ ಕೂಡ ಚಾತುರ್ಮಾಸ್ಯದ್ದು ಅಡುಗೆನ ಮಾಡ್ತಾ ಇದ್ದಾರೆ. ಈಗ ಶಾಖಾವೃತದ ಅಡುಗೆ ನೀವು ನೋಡ್ಬೋದು, ಅದನ್ನೇ ನಾನು ನಿಮಗೆ ತೋರಿಸ್ದೆ ಅಲ್ಲಿ. ಮತ್ತೊಂದು ಏನು ಗೊತ್ತಾ, ಈಗ ಒಂದು ಮೀಲ್ ಪ್ಲ್ಯಾನ್ ಜೊತೆ ಬಂದಿದ್ದೀನಿ. ಫಸ್ಟ್ ಎಳ್ಳಿನ ತಂಬುಳಿಯನ್ನು ಮಾಡೋಣ. ಎಳ್ಳನ್ನ ಎಣ್ಣೆ ಹಾಕದೆ ಅಥವಾ ತುಪ್ಪ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ. ಆನಂತರ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆನ ಹುರ್ಕೊಳ್ಬೇಕು. ಬೇಕಂದರೆ ನೀವು ಇಲ್ಲಿ ಪೆಪ್ಪರ್ ಹಾಕ್ಕೊಳ್ಳಿ. ನಾನು ಏನು ಗೊತ್ತಾ, ಪೆಪ್ಪರ್ ತಿಂದರೆ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಬರುತ್ತೆ ನಮಗೆ, ಸ್ವಲ್ಪ ಕಡಿಮೆ ತಿಂತೀವಿ ನಾವು ಪೆಪ್ಪರೆಲ್ಲ. ನಿಮಗೆ ಇಷ್ಟ ಇದ್ದವರು ಹಾಕ್ಕೊಳ್ಳಿ. ಒಂದು 2-3 ಕಾಳು. ಇದು ಹುರಿದಾದ ನಂತರ ತೆಂಗಿನಕಾಯಿ, ಉಪ್ಪು, ಜೀರಿಗೆ, ಎಳ್ಳು ಇಷ್ಟನ್ನೆಲ್ಲ ಮಿಕ್ಸ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀವು ನೋಡ್ಬೋದಿಲ್ಲಿ. ಆ ನಂತರ ಅದಕ್ಕೆ ಮಜ್ಜಿಗೆ ಹಾಕಿದರೆ ತಂಬುಳಿ ಆಗೇ ಬಿಡ್ತು. ಹೆಲ್ತಿಗೂ ಇದು ತುಂಬಾ ಒಳ್ಳೆಯದು ನೋಡಿ.
ಬೇಕಾದರೆ ಒಗ್ಗರಣೆ ಹಾಕೊಳ್ಳಿ. ನಾನು ಒಗ್ಗರಣೆ ಸುಮ್ಮನೆ ಅಂತ ಫಸ್ಟಿಗೆ ಹಾಕಿರ್ತೀವಲ್ವ, ಒಗ್ಗರಣೆ ಹಾಕಲಿಕ್ಕೆ ಹೋಗೋದಿಲ್ಲ. ಆನಂತರ ನೋಡಿ, ಆ ಪೊನ್ನಂಗಣಿ ಸೊಪ್ಪು ಅಂತ ಕೇಳಿದ್ರಲ್ಲ, ನನ್ನ ಹತ್ರ ಕೆಂಪು ಪೊನ್ನಂಗಣಿ, ಗದ್ದೆ ಪೊನ್ನಂಗಣಿ, ಆಮೇಲೆ ನಾರ್ಮಲ್ ಪೊನ್ನಂಗಣಿ ಎಲ್ಲನೂ ಇದೆ, ನೀವು ನೋಡ್ಬೋದು. ಲಾಸ್ಟ್ ಇಯರ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಕೆಲವರು ಇದು ಕಾಟ್ ಅಂತ ಹೇಳ್ತಾರೆ. ನಾನೇನು ಗೊತ್ತಾ, ತೀರಾ ಪೊನ್ನಂಗಣಿ ಸೊಪ್ಪನ್ನು ಹುಡುಕ್ಲಿಕ್ಕೆ ಹೋಗಿ ತಲೆ ಕೆಡಿಸ್ಕೊಳ್ಳಿಕ್ಕೆಲ್ಲ ಹೋಗೋದಿಲ್ಲ. ಯಾಕಂದರೆ ನಾವು ಚಾತುರ್ಮಾಸ್ಯ ವ್ರತ ಮಾಡೋದು ಇಂಪಾರ್ಟೆಂಟ್. ಅದು ಬಿಟ್ಟು ಅದನ್ನೆಲ್ಲ ಹುಡ್ಕೊಂಡೋಗಿ ತಲೆ ಕೆಡಿಸ್ಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ಇದನ್ನ ಕಟ್ ಮಾಡ್ಕೊಳ್ಳಿ, ಒಂದು ಬೋಳು ಹುಳಿ ಮಾಡ್ಕೊಳ್ಳೋಣ. ಅವಾಗ ಒಗ್ಗರಣೆ ಹಾಕಿದ, ಯಾವುದು ಜೀರಿಗೆ ಒಗ್ಗರಣೆ ಹಾಕಿದ ಬಾಣಲಿಗೆ ಪುನಃ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಹಾಕಿ ಚಟ್ಪಟ ಅಂತ ಹುರ್ಕೊಳ್ಳಿ. ಅದನ್ನ ಒಂದು ಕಡೆಯಿಂದ ಏನು ಮಾಡಿದೆ, ನಾನು ಹೆಸರು ಬೇಳೆನ ಡೈರೆಕ್ಟಾಗಿ ಬೇಯಕ್ಕೆ ಇಟ್ಟಿದ್ದೆ. ನಮ್ಮ ಮನೇಲಿ ಏನು ಗೊತ್ತಾ, ವ್ರತದ ಅಲ್ಲದ ಅಡುಗೆ ಕೂಡ ಬೇಯುತ್ತೆ. ಮಗ ಮತ್ತು ಯಜಮಾನರು ಊಟ ಮಾಡ್ತಾರೆ, ನಾನೊಬ್ಬಳು ಮಾತ್ರ ಮಾಡೋದ್ರಿಂದ ಸ್ವಲ್ಪ ಇದನ್ನು ತಿಂತಾರೆ ಅವರು. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ತೀರಾ ಅದನ್ನೇ ತಿನ್ನೋಕ್ಕೂ ಹೋಗೋದಿಲ್ಲ, ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಚಟಪಟ ಅಂದ ನಂತರ ನಾವು ಅದಕ್ಕೆ ಆ ಪೊನ್ನಂಗಣಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಪೊನ್ನಂಗಣಿ ಅಂತಂದರೆ ಹೊನ್ನಿನ ಗಣಿ ಅಂತಲೇ ಅರ್ಥ. ಚಿನ್ನದ ಅಂಶ ಎಲ್ಲ ಇರುತ್ತೆ, ಕಣ್ಣಿಗೆ ಅಂತೂ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಚಿನ್ನದ ಅಂಶ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಮಾತಲ್ಲಿ ಹಾಗೆ ಹೇಳೋದು ಅಂತ ಉಂಟು. ನೋಡಿ, ಅಷ್ಟೊತ್ತಿಗೆ ನೋಡಿ ಹೆಸರು ಬೇಳೆನೂ ಬೇಯಕ್ಕಿಟ್ಟಿದೆ, ನೋಡ್ಬೋದು ಇಲ್ಲಿ. ಉದ್ದಿನ ಬೇಳೆ ಬ್ರೌನ್ ಆಗಬೇಕಿದ್ರೆ ಅದಕ್ಕೆ ನಾವು ಆ ಪೊನ್ನಂಗಣಿ ಸೊಪ್ಪು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ನಿಮಗೆ ಬೇಕು ಅಂತಂದರೆ ಇಲ್ಲಿ ತುಪ್ಪ ಕೂಡ ಹಾಕ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಸಲ ನಾನು ಹೆಸರು ಕಾಳು ಹಾಕಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಭೋಜನ ಶಾಲೆಯಲ್ಲಿ ಅಷ್ಟೇ ಹೆಸರು ಕಾಳು ಸಾಂಬಾರು, ಹೆಸರು ಕಾಳು ಪಲ್ಯ, ಮಾವಿನಕಾಯಿದು ಚಿತ್ರಾನ್ನ ಇದೆಲ್ಲ ಇರುತ್ತೆ. ಪಾಯಸ, ಏಲಕ್ಕಿ ಎಲ್ಲ ಬರೋದಿಲ್ಲ, ಪ್ಲೇನ್ ಪಾಯಸ ಇರುತ್ತೆ. ಗೋಧಿ ಕಡಿ ಎಲ್ಲ ಬರುತ್ತೆ. ನೋಡಿ, ಇದು ಫ್ರೈ ಆದ ತಕ್ಷಣ ಒಂದು 2-3 ನಿಮಿಷ ಮಾಡಬೇಕಾಗತ್ತೆ ಸಿಮ್ಮಲ್ಲಿಟ್ಟು. ಹೆಸರು ಬೇಳೆ, ಇನ್ನು ಅದಕ್ಕೆ ಏನು ಗೊತ್ತಾ, ಉಪ್ಪು, 1 ಚಮಚಷ್ಟು ಜೀರಿಗೆ ಪುಡಿ, 1/4 ಚಮಚಷ್ಟು ಪೆಪ್ಪರ್ ಪುಡಿ, ಆನಂತರ ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ಆಮ್ಚೂರು ಅಥವಾ ಮಾವಿನಕಾಯಿ ಒಣಗಿಸಿದ ಪುಡಿ ಹಾಕ್ಕೊಡ್ಬೇಕು. ನಿಮ್ಮ ಹತ್ರ ಮಾವಿನಕಾಯಿ ಹಸಿ ಇದ್ದರೆ ಅದನ್ನೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಏನು ಗೊತ್ತಾ, ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಅಲ್ಟಿಮೇಟ್ ಆಗಿರುತ್ತೆ ಇದು. ನೋಡಿ, ಇದು ಒಂದು ಕುದಿ ಬಂದರೆ ಆಗೋಯ್ತು ನೋಡಿ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಳ್ಬೇಕು. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಯಾರೆಲ್ಲ ಪೊನ್ನಂಗಣಿ ಸೊಪ್ಪಿದು ಸಾಂಬಾರು ಅಥವಾ ಈ ಥರ ಬೋಳು ಹುಳಿ ಮಾಡಿದರೆ, ಅಥವಾ ತೋವೆ ಥರನೂ ಅಂತ ಹೇಳ್ಬೋದು, ಹೇಳಿ ನನಗೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನಿಮಗೆ ಗೊತ್ತಿರ್ಬೋದು, ಘಮ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು. ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು. ಸೊಪ್ಪು ತಾನೇ ಬೇಗನೆ ಬೆಂದು ಬಿಡುತ್ತೆ. ಆನಂತರ ಊಟ ಸರ್ವ್ ಮಾಡಿದೆ, ನೋಡ್ಬೋದು ನೀವು ಮುಂದೆ. ನೋಡಿ, ಇದು ಬೆಂದಿದೆ. ಆ ಉದ್ದಿನ ಬೇಳೆ ಹಾಕ್ತೀವಲ್ಲ, ತುಂಬಾ ಘಮ ಚೆನ್ನಾಗಿ ಬರುತ್ತೆ. ಮತ್ತು ಕೊನೆಯ ವ್ರತಕ್ಕೆ, ದ್ವಿದಳ ವ್ರತಕ್ಕೆ ಉದ್ದಿನ ಬೇಳೆ ಎಲ್ಲ ಬರೋದಿಲ್ಲ. ನೋಡಿ, ಹಾಗೇ ಬಿಡ್ತು. ಮಾವಿನ ಮಿಡಿನ ಕಳೆದ ವರ್ಷ ನಾನು ಉಪ್ಪಲ್ಲಿ ಹಾಕಿಟ್ಟದ್ದು ನೋಡ್ಬೋದು ನೀವು. ಚೂರ ಹಾಳಾಗಿಲ್ಲ, ಮೇಲೆ ಕೆನೆ ಪದರ ಥರ ಬರುತ್ತೆ, ಅದು ಬಟ್ ಹಾಳಾಗಿರೋದಿಲ್ಲ. ಇದನ್ನ ನಾವೀಗ ವ್ರತದಲ್ಲಿ ಬಳಸ್ಬೋದು. ಚಟ್ನಿ ಮಾಡಲಿಕ್ಕೆ, ಆ ಮೊಸರು ಅಥವಾ ಮಜ್ಜಿಗೆ ಜೊತೆ ಊಟ ಮಾಡಲಿಕ್ಕೆ ಎಲ್ಲ ಬಳಸ್ಬೋದು. ಅದಕ್ಕೆ ಕೆನೆ ತೆಗೆದು ನೋಡಿ, ಬಿಡಿ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ನೋಡ್ಬೋದು. ಸ್ವಲ್ಪ ಕೆನೆ ಥರ ಇರುತ್ತೆ, ಅದನ್ನು ತೆಗೆದು ಎಸ್ತರೆ ಸರಿ, ಅದೇನು ಹಾಳಾಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನೇ ಸ್ವಲ್ಪ ಮಜ್ಜಿಗೆಗೆ ಹಾಕ್ಕೊಂಡು ನಾನು ಊಟ ಮಾಡಿದೆ, ನೋಡ್ಬೋದು. ಹುಳಿ ಇತ್ತು, ಹುಳಿ ಉಪ್ಪು ಸಮೇತ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ಊಟ? ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಹೊಸ ನಮೂನೆ ತಿಂಡಿ ಜೊತೆ ಬಂದಿದ್ದೀನಿ. ಕಳೆದ ಸಲ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಜೋಳ ಇದೆಯಲ್ಲ, 2 ತೆನೆ ಜೋಳ ತಗೊಂಡಿದ್ದೆ. ಅದಕ್ಕೆ 2 ಲೋಟೆ ಅಥವಾ 2 ವಾಟಿ ಅಕ್ಕಿನ ಸ್ವಲ್ಪ ಒಂದು 2 ಚಮಚ ಉದ್ದು ಜೊತೆ ನೆನೆಸಿಟ್ಟಿದ್ದೀನಿ, ನೋಡ್ಬೋದು. ಇದನ್ನ ಒಟ್ಟಿಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಈಗ 2-3 ಗಂಟೆ ನೆನಿಬೇಕು, ಗೊತ್ತು ತಾನೇ ಅಕ್ಕಿ ಎಲ್ಲ. ಆನಂತರ ಮಿಕ್ಸಿಗೆ ಹಾಕಿ ರುಬ್ಬಿ ಹಿಂದಿನ ಅವತ್ತು ಮಾಡಿಟ್ಕೋಬೇಕು.
ಹುಳಿ ಬರಲಿಕ್ಕೆ ಬಿಡಬೇಕು ಅದನ್ನ. ನೋಡಿ ಎಷ್ಟು ಒಂದು ಲೈಟ್ ಕ್ರೀಮ್ ಕಲರ್ ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಜೋಳ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ನೋಡಿ ಎಲ್ಲ ರುಬ್ಬಿ ಆಯಿತು. ಉಪ್ಪು ಹಾಕಿ ನಾನು ಸ್ವಲ್ಪ ನೀರಲ್ಲಿ ಇಟ್ಟೆ, ಯಾಕಂದರೆ ಹುಳಿ ಬೇಗ ಬರುತ್ತೆ. ಒಂದು 5 ಗಂಟೆ ಇದು ಹುಳಿ ಬಂದರೆ ಸಾಕು, ಸಿಕ್ಕಾಪಟ್ಟೆ ಹುಳಿ ಬಂದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು. ಆನಂತರ ದೋಸೆಗಳು ತುಂಬ ತೆಳುವಾಗಿ ಬರುತ್ತೆ. ಇನ್ನೊಂದು ಕಡೆಯಿಂದ ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು. ನಂದು ಓಡಾಟ ಜಾಸ್ತಿ ಆದ ಕಾರಣ ಸ್ವಲ್ಪ ಮನೆ ಕೆಲಸಗಳೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇದ್ದಾವೆ. ಈಗ ನೋಡಿ ನೀಟಾಗಿ ಮಾರನೇ ದಿವಸಕ್ಕೆ ಹುಳಿ ಬಂದಿರುತ್ತೆ. ನೋಡಿ ಕುದ್ರೆ ತುಪ್ಪ ಕುದಿಸಿ ತೆಗೆದಿಟ್ಬಿಟ್ಟೆ ನಾನು. ಇಲ್ಲಿ ತುಂಬ ಮಳೆ ಇದೆ ಇವತ್ತು. ನಿಮ್ಮೂರಲ್ಲೆಲ್ಲ ಹೇಗಿದೆ ಹೇಳಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡ್ಬೋದು. ಅದರ ಕಲರೇ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಫಸ್ಟ್ ಕೆನೆ ಥರ ಇರುತ್ತೆ ಬಿಳಿ ಬಿಳಿ, ಆನಂತರ ಒಳಗೆ ಹತ್ರ ಕ್ರೀಮ್ ಕಲರು. ಎಷ್ಟು ತೆಳ್ಳಗೆ, ಸ್ವಲ್ಪ ನೀರು ಕಡಿಮೆ ಇತ್ತು, ನೀರು ಹಾಕ್ಕೊಂಡೆ ಆ್ಯಕ್ಚುಲಿ. ತುಂಬ ತೆಳ್ಳಗೂ ಬರುತ್ತೆ, ತುಂಬ ದಪ್ಪನೂ ಬರುತ್ತೆ. ತುಪ್ಪ ಮತ್ತು ಬೆಲ್ಲ ಜೊತೆ ನಾವು ನೆಂಚ್ಕೊಂಡು ತಿಂದ್ವಿ. ಚಟ್ನಿ ಪುಡಿ ಮಾಡಲಿಕ್ಕಾಗಲಿಲ್ಲ, ಆದರೆ ಮಾಡಿ ತೋರಿಸ್ತೀನಿ ಈ ಸಲ. ಕೊಬ್ಬರಿ ಚಟ್ನಿ ಪುಡಿ, ಹೆಸರುಬೇಳೆ, ಉದ್ದಿನಬೇಳೆ ಚಟ್ನಿ ಪುಡಿ ಎಲ್ಲ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.